ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ರು? ಒಂದು ಸೂಪರ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಎಷ್ಟೇ ಹಳತಾಗಿರೋ ಕುಕ್ಕರ್ ಇರ್ಬೋದು, ಎಷ್ಟೇ ಜಿಡ್ಗಟ್ಟಿರ್ಬೋದು, ಎಷ್ಟೇ ಸೀದೋಗಿರ್ಬೋದು, ಜಸ್ಟ್ 5 ನಿಮಿಷದಲ್ಲಿ ಆ ಕುಕ್ಕರನ್ನು ಮತ್ತೆ ಹೊಸತರ ಥರ ಹೊಳೆಯೋ ಥರ ಮಾಡ್ಬೋದು. ಆ ಸೂಪರ್ ಟಿಪ್ಸನ್ನು ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ಮನೆಯಲ್ಲೂ ಈ ಥರ ಪ್ರಾಬ್ಲಮ್ ಇದ್ದರೆ ಒಂದ್ಸರಿ ಈ ಟ್ರಿಕ್ಸನ್ನು ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಎಷ್ಟೇ ಹಳತಾಗಿರೋ ಕುಕ್ಕರ್ ಇರ್ಬೋದು, ಎಷ್ಟೇ ಜಿಡ್ಡಿರ್ಬೋದು, ಎಷ್ಟೇ ಸಿದೋಗಿರ್ಬೋದು, ಇದನ್ನ ಸೂಪರ್ಬಾಗಿ 5 ನಿಮಿಷದಲ್ಲಿ ಮತ್ತೆ ಹೊಸ ಥರ ಹೊಳೆಯೋ ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ಕ್ಲೀನ್ ಮಾಡುವಾಗ ಎಷ್ಟೋ ವರ್ಷದ ಹಳೇದೊಂದು ಕುಕ್ಕರ್ ಸಿಕ್ಕಿದೆ. ಏನೋ ಕರೆಕ್ಟ್ ಸೀದು ಹೋಗಿದೆ ಇದರಲ್ಲಿ ಕಾಯಿಸುವಾಗೇನೋ, ಮತ್ತು ಇದರ ಹೊರಗಡೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜಿಡ್ಡು ಕೊಳೆ ಎಲ್ಲ ಸೇರಿಕೊಂಡಿದೆ. ಇದೆರಡದನ್ನು ಕೂಡ ಒಳಗಡೆ ಸೀದು ಹೋಗಿರೋದನ್ನು ಕೂಡ ಹೊರಗಡೆ ಜಿಡ್ಕಟ್ಟಿರೋ ಕಲೆ ಕೂಡ ಹೇಗೆ ತುಂಬಾ ಸಿಂಪಲಾಗಿ ರಿಮೂವ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲೇನು ಮಾಡೋಣ, ಸ್ಟವನ್ನು ಹಚ್ಕೊಳ್ಳಿ. ಸ್ಟವ್ ಹಚ್ಕೊಂಡು ಈ ಕುಕ್ಕರನ್ನು ಸ್ಟವ್ ಮೇಲೆ ಇಡಿ, ಲೋ ಫ್ಲೇಮ್ ಇಟ್ಕೊಳ್ಳಿ ಸ್ಟಾರ್ಟಿಂಗ್. ಅದಾದ ನಂತರ ಇವಾಗ ಒಂದು 2-3 ಗ್ಲಾಸಷ್ಟು ನಾವು ನೀರು ಹಾಕೋಬೇಕಾಗುತ್ತೆ. ಇದು ನಾನು ಹೇಳ್ತಾ ಇರೋದು ಒಳಗಡೆ ಕರೆಕ್ಟ್ ಇದೆಯಲ್ಲ, ಸೀದು ಹೋಗಿದೆಯಲ್ಲ, ಈ ಕಲೆನ ರಿಮೂವ್ ಮಾಡಲಿಕ್ಕೆ, ತೊಳಿಲಿಕ್ಕೆ ಫಸ್ಟ್ ಇದಕ್ಕೆ 1 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ ಹಾಕ್ಕೊಳ್ಳಿ. ಅಂದರೆ ವಾಷಿಂಗ್ ಪೌಡರ್ ಬರುತ್ತಲ್ಲ, ಯಾವುದು ಬೇಕಾದರೂ ಹಾಕ್ಬೋದು, ನಿಮ್ಮ ಮನೇಲಿ ಯಾವುದಿದೆ ಅದು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪಿದ್ರೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಇರುತ್ತಲ್ವ, ಅದನ್ನ ಹಾಕ್ಕೊಳ್ಳಿ. ಇಲ್ಲದಿದ್ದರೂ ತೊಂದರೆ ಇಲ್ಲ. ಅದಾದ ನಂತರ ಒಂದು ಅರ್ಧದಷ್ಟು ಲಿಂಬೆ, ನಿಮಗೆ ಕೊಳೆತಿರುವ ಲಿಂಬೆ ಇದ್ದರೆ ನೀವು ಬಿಸಾಡೋ ಬದಲು ಅದನ್ನು ಹಿಂಡ್ಬೋದು. ಹೊಸ ಲಿಂಬೆ ಏನು ಬೇಕಾಗಿಲ್ಲ. ಲಿಂಬೆನ ಹಿಂಡ್ಬಿಟ್ಟು ನೀರನ್ನು ಕುದೀಲಿಕ್ಕೆ ಬಿಡಬೇಕು. ನೀರು ಒಂದು 3 ನಿಮಿಷ ಚೆನ್ನಾಗಿ ಕುದೀಬೇಕು. ಆವಾಗ ಸೀದು ಹೋಗಿರೋ ಕಳೆ ಎಲ್ಲ ತುಂಬ ಸಾಫ್ಟಾಗಿ ರಿಮೂವ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೀವು ಲಿಂಬೆ ಸಿಪ್ಪೆನ ಬಿಸಾಡಬೇಡಿ, ಹಾಗೇ ಇಟ್ಕೊಳ್ಳಿ. ಇದರ ಉಪಯೋಗ ಇನ್ನೊಂದಿದೆ, ಅದು ಆಮೇಲೆ ಹೇಳ್ತೀನಿ ನಾನು. ನೀರು ಕುದೀಲಿ. ಈಗ ನೀವು ಹೈ ಫ್ಲೇಮ್ ಇಟ್ಕೋಬೋದು. ಹೈ ಫ್ಲೇಮ್ ಇಟ್ಟು ನೀರು ಕುದಿಸಿ ಈ ಥರ ಬರುವಾಗ ಮತ್ತೆ ನೀವು ಫ್ಲೇಮನ್ನು ಕಮ್ಮಿ ಮಾಡ್ಕೋಬೇಕು. ಈ ಥರ ಮಾಡಿಬಿಟ್ಟು ಒಂದು 3 ನಿಮಿಷ ಈ ಥರ ಕುದಿಸ್ಬೇಕು. ಆವಾಗ ಏನಾಗುತ್ತೆ, ಫುಲ್ಲು ಕುಕ್ಕರಲ್ಲಿ ಡಿಟರ್ಜೆಂಟ್ ಎಲ್ಲ ಸ್ಪ್ರೆಡ್ ಆಗಿ ಅದರದ್ದು ಕೊಳೆ ಕಲೆ ಏನಿದ್ರೂ ತುಂಬಾ ಸಾಫ್ಟಾಗಿ ಹೋಗುತ್ತೆ. ಆಮೇಲೆ ತುಂಬ ಈಸಿಯಾಗಿ ನಮಗೆ ವಾಶ್ ಮಾಡುವಾಗ ತುಂಬ ಈಸಿಯಾಗಿ ಆ ಕಲೆ ಎಲ್ಲ ರಿಮೂವ್ ಆಗಿ ಹೋಗುತ್ತೆ. ಇವಾಗ 3 ನಿಮಿಷ ಕುದಿಸ್ಬಿಟ್ಟು ನಾನು ಸ್ಟವ್ ಬಂದ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಿ, ಒಳಗಡೆ ಕಲೆ ತೆಗೀಲಿಕ್ಕೆ ಒಂದು ವಿಧಾನ ಆಯಿತು. ಇವಾಗ ಈ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಕುಕ್ಕರ್ಗಿಂತ ದೊಡ್ಡ ಇರೋ ಪಾತ್ರೆಗೆ ಹಾಕೋಬೇಕು. ನೀರು ಒಂದು ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಆ ಸೊಲ್ಯೂಷನಲ್ಲಿ ಕುದಿಸಿದ್ರು ಅದೇ ಸೊಲ್ಯೂಷನ್ ಹಾಕಿ ಮತ್ತೆ ಬೇರೆ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ, ಅದನ್ನ ವೇಸ್ಟ್ ಮಾಡಬೇಡಿ. ಅದಕ್ಕೆ ಬೇಕಿದ್ದರೆ ಒಂದು ಸ್ವಲ್ಪ ಅಡುಗೆ ಇದು ಏನಂತಾರೆ, ವಾಷಿಂಗ್ ಪೌಡರ್, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಲಿಂಬೆ, ಇಷ್ಟನ್ನು ಹಾಕ್ಕೊಳ್ಳಿ. ಅದರಲ್ಲಿ ಇರುತ್ತೆ, ನಾವು ಆಲ್ರೆಡಿ ಹಾಕಿರೋದು ಇರುತ್ತೆ. ಒಂದು ಸ್ವಲ್ಪ ಲೈಟ್ ಅಂತ ಅನಿಸಿದರೆ ಮಾತ್ರ ಹಾಕೋಬೋದು ನೀವು. ಅದನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಹೊರಗಡೆ ಇದೆಯಲ್ಲ, ಈ ಕಲೆ ರಿಮೂವ್ ಮಾಡಲಿಕ್ಕೆ ಇದನ್ನ ಮತ್ತೆ ಕುಕ್ಕರನ್ನು ಈ ಥರ ನೀರಲ್ಲಿಟ್ಟು, ಡ್ರೈ ಕುಕ್ಕರ್ ಇಡಬೇಡಿ, ಅದರ ಮೇಲೆ 1 ಗ್ಲಾಸಷ್ಟು ನೀರು ಹಾಕಿ ಅಥವಾ ಸೋಪಿನ ಪುಡಿ ಇದ್ದಂಥ ನೀರು ಹಾಕಿದರೂ ಓಕೆ, ಕುದಿಸ್ಲಿಕ್ಕೆ ಬಿಡಬೇಕು. ಅದನ್ನ ಕುದಿಲಿಕ್ಕೆ ಇಟ್ಟಾದ ನಂತರ ಇವಾಗ ನಾವು ತೊಳಿಲಿಕ್ಕೆ ಒಂದು ಸೊಲ್ಯೂಷನನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ನಾವು ಪಾತ್ರೆ ವಾಶ್ ಮಾಡುವ ಲಿಕ್ವಿಡ್ ಇದೆಯಲ್ಲ, ಅದನ್ನ 1-2 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಆಮೇಲೆ ಒಂದು ಅರ್ಧ ಲಿಂಬೆನ ಹಿಂಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಸೊಲ್ಯೂಷನ್ ಯಾಕಂತಂದರೆ ಇದರಲ್ಲಿ ಪಾತ್ರೆ ತೊಳೆದ್ರೆ ತುಂಬ ಬೇಗ ಕ್ಲೀನ್ ಆಗುತ್ತೆ, ಒಂದು ಚೂರು ಜಿಡ್ಡು ಉಳಿಯಲ್ಲ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇದಿಲ್ದಿದ್ರೆ ಏನೂ ತೊಂದರೆ ಇಲ್ಲ. ನಾವು ನಾರ್ಮಲಾಗಿ ವಿಮ್ ಬಾರು ಏನು ಪಾತ್ರೆ ತೊಳೆದಿರುತ್ತಲ್ವ ಅದರಲ್ಲೂ ತೊಳಿಬೋದು, ಏನೂ ಟೆನ್ಷನ್ ಇಲ್ಲ. ಇವಾಗ ನೋಡಿ, ನಾವು ಕುಕ್ಕರನ್ನು ಕುದಿಲಿಕ್ಕಿಟ್ಟಿರುವಂತಹ ವಾಟರ್ ಕುದೀತಾ ಇದೆ, ನೀರು ಕುದೀತಾ ಇದೆ. ಈ ಥರ ಅದು 3 ನಿಮಿಷ ಕುದಿಬೇಕು. 3 ನಿಮಿಷ ಕುದಿದಾದ ನಂತರ ನೀವು ಮೀಡಿಯಮ್ ಫ್ಲೇಮ್ ಇಟ್ಟು ಕುದಿಸಿ, ಜಾಸ್ತಿ ಉರಿ ಇಡಬೇಡಿ, ಯಾಕಂತಂದರೆ ನೀರು ಉಕ್ಕಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. 3 ನಿಮಿಷ ಬಿಟ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ಆ ನೀರಿರುತ್ತಲ್ವ, ನಾವು ಸೋಪೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದಲ್ವ, ಅದೇ ನೀರನ್ನು ಸ್ವಲ್ಪ ತಗೊಂಡು ಫುಲ್ಲು ಕುಕ್ಕರಿಗೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ಯಾಕಂತಂದರೆ ನಮಗೆ ಇವಾಗ ಫುಲ್ಲು ಡ್ರೈ ಇದ್ದರೆ ತೊಳೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಪ್ರಿಂಕಲ್ ಮಾಡಿಕೊಂಡು ಇವಾಗ ಲಿಂಬೆ ಸಿಪ್ಪೆ ಇದೆಯಲ್ವಾ, ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಆ ಲಿಂಬೆ ಸಿಪ್ಪೆಯಲ್ಲಿ ಸೊಲ್ಯೂಷನನ್ನು ತಗೊಂಡು ಫುಲ್ಲು ಕುಕ್ಕರಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು
ಬಿಡಬೇಕು. ನೋಡಿ ಈ ಥರ ಉಜ್ಜಬೇಕು. ಇದು ಯಾಕೆಂತಂದರೆ ಲಿಂಬೆಯಲ್ಲಿ ನಾನು ಫಸ್ಟೇ ಹೇಳಿದೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಕ್ಲೀನಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅಂತ. ಈ ಥರ ಮಾಡೋದ್ರಿಂದ ನಮಗೆ ತುಂಬ ಬೇಗ ಏನಾದರೂ ಕೊಳೆ ಇದ್ದರೆ, ಪಾತ್ರೆ ಮೇಲೆ ಕೊಳೆ ಇದ್ದರೆ ಹೋಗುತ್ತೆ, ತುಂಬ ಬೇಗ ಕ್ಲೀನ್ ಆಗುತ್ತೆ. ಒಂಚೂರು ಕಷ್ಟಪಡದೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಈ ಥರ ಫುಲ್ಲು ಕುಕ್ಕರಿಗೆ ಲಿಂಬೆ ಸಿಪ್ಪೆಯಲ್ಲಿ ಒಂದು ಸರಿ ಉಜ್ಜಿದ ನಂತರ, ಅದಾದ ನಂತರ ಇವಾಗ ಒಂದು ಸ್ಟೀಲ್ ಸ್ಕ್ರಬ್ಬನ್ನು ಈ ಸೊಲ್ಯೂಷನಿಗೆ ಹಾಕ್ಕೊಂಡು, ಸೊಲ್ಯೂಷನನ್ನು ತಗೊಂಡು ಇವಾಗ ಒಂದು ಸ್ವಲ್ಪ ಉಜ್ಜಿಬಿಟ್ಟು ನಾವು ಕ್ಲೀನ್ ಮಾಡಿದರೆ ನೋಡಿ ಎಷ್ಟು ಬೇಗ, ನಾನೊಂದು ಚೂರು ಪ್ರೆಸ್ ಮಾಡಿ ತಿಕ್ಕಿ ನಾನು ತೊಳಿತಾ ಇಲ್ಲ, ಸಿಂಪಲಾಗಿ ಲೈಟಾಗಿ ತೊಳಿತಾ ಇದ್ದೇನೆ. ಎಷ್ಟು ಬೇಗ ಕೊಳೆ ಹೋಯಿತು ನೋಡಿ. ಅದೇ ಕುಕ್ಕರ್ ಅಷ್ಟು ಜಿಡ್ಡಿಟ್ಕೊಂಡಿತ್ತು, ಎಷ್ಟು ಬೇಗ ಎಷ್ಟು ನೀಟಾಗಿ ಇದು ಕ್ಲೀನ್ ಆಗ್ತಾಯಿದೆ ನೋಡಿ. ಜಾಸ್ತಿ ಏನು ಪ್ರೆಷರ್ ಹಾಕುವ ಅಗತ್ಯ ಇಲ್ಲ, ಒತ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ಟೀಲ್ ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡಿದ ನಂತರ ನಾವು ನಾರ್ಮಲ್ ಸ್ಕ್ರಬ್ಬಲ್ಲಿ ಒಂದ್ಸರಿ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಯಾವ ಥರ ಇದು ಕ್ಲೀನ್ ಆಗ್ತಾಯಿದೆ ನೋಡಿ ಪಾತ್ರೆ. ನೀವು ಲೈವಾಗಿ ನೋಡ್ತಾ ಇದ್ದೀರಾ ಅದೇ ಕುಕ್ಕರ್ ನೋಡಿ, ಆವಾಗ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ. ನಾನಿದು ನೀಟಾಗಿ ನೀರಲ್ಲಿ ತೊಳಿತಾ ಇದ್ದೇನೆ. ಇಷ್ಟೇ ಇರೋದು ನೋಡಿ. ಮ್ಯಾಕ್ಸಿಮಮ್ 99% ಜಿಡ್ಡು ಕೊಳೆ ಇದ್ದಿದ್ದು ಎಲ್ಲ ಹೋಗಿ, ಓಲ್ಡ್ ಕಲೆ ಏನಿದೆ ಸೈಡಲ್ಲೆಲ್ಲ ಇಟ್ಕೊಂಡಿರೋದು ಎಲ್ಲ ಹೋಗಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಆ ಲೇಬಲ್ ಪೇಪರ್ ಇತ್ತಲ್ಲ ಅರ್ಧ ಬರೋದು, ಅದು ಕೂಡ ಹೋಗಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಇದನ್ನ ನೋಡಿಬಿಟ್ಟು ನನಗೆ ಖುಷಿ ಆಯಿತು. ಆಮೇಲೆ ಇಷ್ಟು ಕ್ಲೀನ್ ಆಯಿತು ಅಂತ, ಎಲ್ಲೋ ಮೂಲೆಯಲ್ಲಿ ಹಾಕಿದ್ದು ಇವಾಗ ಎಷ್ಟು ಸೂಪರ್ ಆಗಿತ್ತು ಅಂತ ನನಗೇನೆ ಖುಷಿ ಆಯಿತು ನೋಡಿ. ಇಷ್ಟೇ ಇರೋದು. ಇದೇ ಥರ ನಾವು ಬೇರೆ ಯಾವುದೇ ಪಾತ್ರೆಗೆ, ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಗೆ, ಸೀದೋಗಿರೋ ಪಾತ್ರೆಗೆ ಸೇಮ್ ಮೆಥಡನ್ನು ಫಾಲೋ ಮಾಡ್ಬೋದು. ಬಟ್ ನೀವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಸೊಲ್ಯೂಷನ್ ಹಾಕಿ ನಾವು ಕುದಿಲಿಕ್ಕೆ ಇಟ್ಟಾಗ ಒಂದು ಸರಿ ಅದು ಉಕ್ಕಿ ಬರುವಾಗ ಇಮಿಡಿಯೇಟಾಗಿ ನೀವು ಫ್ಲೇಮನ್ನು ಕಮ್ಮಿ ಮಾಡ್ಕೋಬೇಕು. ಇಲ್ಲದಿದ್ದರೆ ಅದು ಸೊಲ್ಯೂಷನ್ ಎಲ್ಲ ಚೆಲ್ಲಿ ಹೋಗುತ್ತೆ. ಅದೊಂದು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅದಾದ ನಂತರ ನೀವು ತುಂಬ ಅಂದರೆ ಸೋಡಾ ಪುಡಿ, ಉಪ್ಪು ಎಲ್ಲ ಹಾಕುವಾಗ ಕೈಯಲ್ಲಿ ರ್ಯಾಷಸ್ ಆಗುತ್ತೆ ಅಂತಿದ್ರೆ ನೀವು ಕೈಗೆ ಗ್ಲೌಸ್ ಹಾಕಿ ಬೇಕಾದರೂ ಕ್ಲೀನ್ ಮಾಡ್ಬೋದು. ಈ ಥರ ಯಾವ ಪಾತ್ರೆಯಿಂದ ಬೇಕಾದರೂ ನಾವು ತೊಳೆದು ಕ್ಲೀನ್ ಮಾಡ್ಕೋಬೋದು. ಇಷ್ಟೇ ಇರೋದು, ತುಂಬಾ ಸಿಂಪಲ್. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಅಥವಾ ಅಡುಗೆ ಟ್ರಿಕ್ಸ್ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಗುಡ್ ನೈಟ್. ಥ್ಯಾಂಕ್ ಯು ಆಲ್.